ಸಂತೋಷದ ಒಂದು ಸುದ್ದಿಯನ್ನು ನಿಮ್ಮಲ್ಲಿ ತಿಳಿಸಬೇಕು, ನಿಮ್ಮ ಜೊತೆ ಹಂಚಬೇಕು ಅಂತ ನಾವು ಇದ್ದೀವಿ. ಈಗ ಕರ್ನಾಟಕದ ಬೆಂಗಳೂರು ಚಲನಚಿತ್ರೋತ್ಸವದಲ್ಲಿ ಬೆಸ್ಟ್ ಸೆಕೆಂಡ್ ಕನ್ನಡ ಸಿನಿಮಾ ಪ್ರಶಸ್ತಿ ವಿಜೇತ ನಮ್ಮ ಪಿದಾಯಿ ಸಿನಿಮಾ ಚಿತ್ರಮಂದಿರಕ್ಕೆ ಆದಷ್ಟು ಬೇಗ ನಾವು ತಲುಪಿಸುವ ಒಂದು ನಿಟ್ಟಿನಲ್ಲಿ ಇವತ್ತು ಅದರ ಆ ಡೇಟನ್ನು ಅನೌನ್ಸ್ ಮಾಡಲಿಕ್ಕೆ ಬೇಕಾಗಿ ನಾವು ಸೇರಿಕೊಂಡಿದ್ದೇವೆ. ಈ ಮುಂಚೆ ಈ ಸಿನಿಮಾ ಕೋಲ್ಕತ್ತಾ ಫಿಲ್ಮ್ ಫೆಸ್ಟಿವಲಲ್ಲಿ, ಸಿಮ್ಲಾ ಫಿಲ್ಮ್ ಫೆಸ್ಟಿವಲಲ್ಲಿ, ಜಾರ್ಖಂಡ್ ಫಿಲ್ಮ್ ಫೆಸ್ಟಿವಲಲ್ಲಿ ನಮ್ಮ ಭಾಗವಹಿಸಿಕೆ ಮತ್ತು ಪ್ರಶಸ್ತಿಯನ್ನು ಪಡೆದಿತ್ತು. ಇದೀಗ ಸದ್ಯ ಕ್ಯಾಲಿಫೋರ್ನಿಯಾ ಫಿಲ್ಮ್ ಫೆಸ್ಟಿವಲಲ್ಲಿಯೂ ನಮ್ಮ ಸಿನಿಮಾ ಭಾಗವಹಿಸ್ತಾ ಇದೆ. ಇನ್ನೊಂದು ಸಂತೋಷ ಸುದ್ದಿ ಅಂದರೆ ಬ್ಯಾಂಗ್ಳೂರು ಫಿಲ್ಮ್ ಫೆಸ್ಟಿವಲಲ್ಲಿ 2 ಕ್ಯಾಟಗರಿಯಲ್ಲಿ ಕನ್ನಡ ಮತ್ತು ಇಂಡಿಯನ್ ಕ್ಯಾಟಗರಿಗೆ ಸ್ಪರ್ಧಿಸಿದ ಮೊದಲ ತುಳು ಸಿನಿಮಾ ಪಿದಾಯಿ ಸಿನಿಮಾ. ಅಂತಹ ಒಂದು ಗೌರವ ಕೂಡ ಪಿದಾಯಿ ಸಿನಿಮಾಕ್ಕೆ ಸಿಕ್ಕಿದೆ. ಹಾಗೆ ಬ್ಯಾಂಗ್ಳೂರು ಫಿಲ್ಮ್ ಫೆಸ್ಟಿವಲಲ್ಲಿ ಒಂದು ತುಳು ಸಿನಿಮಾಕ್ಕೆ 2 ಅವಾರ್ಡ್ಗಳು ಸಿಕ್ಕಿರೋದು ಇದುವೇ ಪ್ರಪ್ರಥಮ, ನಮ್ಮ ಸಿನಿಮಾ ಮತ್ತು ದಸ್ಕತ್ ಸಿನಿಮಾ. ಅದು ಬಹಳ ಸಂತೋಷ. ಅಂದರೆ ತುಳು ಸಿನಿಮಾ ಇನ್ನೂ ಮುಂದೆ ಒಳ್ಳೆಯ ಹೆಜ್ಜೆಯನ್ನಿಟ್ಟು ಮುಂದೆ ಹೋಗ್ತಾ ಇದೆ. ಆ ಒಂದು ಸಮಯದಲ್ಲಿ ನಾವು ಸೇರಿದ್ದೇವೆ. ಈ ಸಿನಿಮಾ ಒಂದು ಕೂಟು ಕುಟುಂಬಕ್ಕೆ ಆ ಸಿನಿಮಾ ಹೇಳುದಾ ಸರ್? ಹೌದು, ಕೂಟು ಕುಟುಂಬ ಅಂತ ಕೂಟು ಕುಟುಂಬಕ್ಕೆ ಒಂದು ಈಗಿನ ಹೊಸ ತಲೆಮಾರಿನ ಒಂದು ಸಂಪ್ರದಾಯಸ್ಥ ಮನೆಗೆ ಹೊಸ ತಲೆಮಾರಿನ ಒಂದು ಹುಡುಗಿ ಮದುವೆಯಾಗಿ ಸೊಸೆಯಾಗಿ ಬಂದಾಗ ಅಲ್ಲಿ ಪಿದಾಯಿ ಎಂಬ ಒಂದು ನಮ್ಮ ಹಳೆ ನಿಮಗೆಲ್ಲ ಗೊತ್ತಿರ್ಬೋದು, ಹೊರಗೆ ಕೂತ್ಕೊಳ್ಳೋ ಮುಟ್ಟಾದರೆ ಲೇಡೀಸ್ ಹೊರಗೆ ಕೂತ್ಕೊಳ್ಳುವಂತಹ ಪದ್ಧತಿ ಇರುವಂತಹ ಮನೆಗೆ ಒಂದು ಹೊಸ ತಲೆಮಾರಿನ ಸೊಸೆ ಬಂದಾಗ ಏನೆಲ್ಲ ಆಗುತ್ತೆ. ಕೊನೆಗೆ ಈ ಮನೆ ಯಜಮಾನನಾಗಿ ಭೋಜಣ್ಣ ಶರತ್ ಸರ್ ಮಾಡುವ ಕ್ಯಾರೆಕ್ಟರ್ ಏನು ಡಿಸಿಷನ್ ತೆಗಿತಾರೆ ಅಂತಿರೋದು ಈ ಸಿನಿಮಾದ ಒಂದು ಕಥಾ ಹಂತ, ಅದೇನು ಕತೆ. ಆಮೇಲೆ ನಮ್ಮ ವಿಶ್ವಾಸ, ನಂಬಿಕೆ, ಆಚಾರ ಇದು ಯಾವುದು ಭಂಗ ಬರದೆ, ಇದಕ್ಕೆ ಯಾವುದೂ ಧಕ್ಕೆ ತರದೆ ಭೋಜನ ಕ್ಲೈಮ್ಯಾಕ್ಸಲ್ಲಿ ಒಂದು ತೀರ್ಮಾನ ತೆಗಿತಾರೆ. ಅದೇ ಇದರ ಒಂದು ಹೈಲೈಟು. ಖಂಡಿತವಾಗಿಯೂ ನೀವು ಈ ಸಿನಿಮಾವನ್ನು ಒಂದು ನಿಮ್ಮ ಪತ್ರಿಕೆಯ ಮೂಲಕ ನಮಗೆ ಒಳ್ಳೆಯ ಒಂದು ಸಪೋರ್ಟ್ ಕೊಡಬೇಕು ಅಂತ ಹೇಳಿ ಕೇಳ್ತಾ ಇದ್ದೇವೆ. ನೆಕ್ಸ್ಟ್ ಈ ಸಿನಿಮಾದ ಬಗ್ಗೆ ಮಾತಾಡಲಿಕ್ಕೆ ಶರತ್ ಸರನ್ನು ಹ್ಯಾಂಡ್ ಓವರ್ ಮಾಡ್ತಾ ಇದ್ದೇನೆ. ಮಂಗಳೂರಿನ ಎಲ್ಲ ಪತ್ರಕರ್ತ ಮಿತ್ರರಿಗೆ ನನ್ನ ನಮನಗಳು. ಮತ್ತೊಂದು ಬಾರಿ ಮಂಗಳೂರಿಗೆ ಬರುವ ಒಂದು ಅವಕಾಶ ನನ್ನದಾಗಿದೆ. ಮತ್ತೊಂದು ಬಾರಿ ಒಂದು ತುಳು ಚಿತ್ರದಲ್ಲಿ ಅಭಿನಯಿಸೋ ಅಂಥ ಒಂದು ಅವಕಾಶ ಸಿಕ್ತು. ಈ ಹಿಂದೆ ನಾನು ಅಂಬರ್ ಕೇಟರರ್ಸ್ ಅನ್ನೋ ಒಂದು ಚಿತ್ರಕ್ಕಾಗಿ, ತುಳು ಚಿತ್ರಕ್ಕಾಗಿ ಬಂದಿದ್ದೆ. ಹಲವಾರು ಕನ್ನಡ ಚಿತ್ರಗಳಿಗೆ ಅದರ ಚಿತ್ರೀಕರಣಕ್ಕೆ ನಾನು ಮಂಗಳೂರಿಗೆ ಬಂದಿದ್ದೆ. ಮಂಗಳೂರಿನ ಸುತ್ತಮುತ್ತ ಇರುವ ಎಲ್ಲ ಊರುಗಳಲ್ಲಿ ನಾನು ಕೆಲಸ ಮಾಡಿದ್ದೇನೆ. ಪಿದಾಯಿ ಬಹಳ ವರ್ಷಗಳ ನಂತರ, ಅಂಬರ್ ಕೇಟರರ್ಸ್ ಐ ಥಿಂಕ್ 2013-14 ಬಂತು ಅಂತ ಕಾಣುತ್ತೆ. ಅದಾದ ನಂತರ ನಾನು ಆಗಿದೆ ಒಂದು 8-9-10 ವರ್ಷಗಳಾಯ್ತೇನೋ. ಅದಾದ ನಂತರ ನಾನು ಈ ಪಿದಾಯಿ ಅನ್ನೋ ತುಳು ಚಿತ್ರಕ್ಕೆ ಮತ್ತೊಮ್ಮೆ ಬಂದಿದ್ದೇನೆ. ಬಹಳ ಪ್ರೀತಿ ಕೊಟ್ಟಂಥ ಒಬ್ಬ ಅಭಿನಯ ಕ್ಷೇತ್ರದಲ್ಲಿ ಒಂದು 250-300 ಚಿತ್ರಗಳನ್ನು ಮಾಡಿರೋ ನನಗೆ ಪಿದಾಯಿ ಚಿತ್ರದ 301ನೇ ಚಿತ್ರನೋ ಏನೋ ಅದು ನನ್ನನ್ನು ಸೆಳೆದುಕೊಂಡು ಬಂದಿದೆ. ಮತ್ತೊಮ್ಮೆ ನನ್ನ ಇಡೀ ಕರಿಯರ್ನಲ್ಲಿ ಬಹಳ ಖುಷಿ ಸಮಾಧಾನ ಕೊಟ್ಟಂಥ ಚಿತ್ರಗಳಲ್ಲಿ ಪಿದಾಯಿ ಚಿತ್ರ ಕೂಡ ಇಟ್ ಸ್ಟ್ಯಾಂಡ್ಸ್ ಔಟ್. ಇದು ಇನ್ನೊಂದು ಮೊದಲು ಸಾಕಷ್ಟು ವ್ಯಾಪಾರಿ ಚಿತ್ರಗಳಲ್ಲಿ ನಾನು ಕೆಲಸ ಮಾಡಿದ್ದೇನೆ. ಇದೊಂದು ಕಲಾತ್ಮಕ ಚಿತ್ರ, ಕಲಾತ್ಮಕವಾದಂಥ ಒಂದು ತಂಡ, ಬಹಳ ಕ್ರಿಯೇಟಿವ್ ಆದಂಥ ಒಂದು ತಂಡ. ಹಾಗೆ ನನಗೆ ಪಾತ್ರವೂ ಕೂಡ ಬಹಳ ವಿಭಿನ್ನವಾಗಿ ಇರುವಂಥದ್ದು. ಆ ಪಾತ್ರಕ್ಕೆ ನೀವೇ ಮಾಡಬೇಕು ಅಂತ ನಮ್ಮ ಸಂತೋಷ್ ಮಾಡ ಅವರು ಬಂದು ಕೇಳಿಕೊಂಡಾಗ ನನಗೆ ಬಹಳ ಖುಷಿಯಾಗೋಯ್ತು. ಅವರು ಕಥೆಯನ್ನು ನರೇಟ್ ಮಾಡಿದಾಗ, ಪಾತ್ರದ ಬಗ್ಗೆ ಹೇಳಿದಾಗ. ಡೈರೆಕ್ಟರ್ ಸಂತೋಷ್ ಮಾಡ ಅವರು ನನಗೆ ಹಳೆಯ ಪರಿಚಯ. ಈ ಹಿಂದೆ ಶಿಕಾರಿ ಅಂತ ಒಂದು ಕನ್ನಡ ಮತ್ತು ಮಲಯಾಳಂನಲ್ಲಿ ನಿರ್ಮಾಣಗೊಂಡಂಥ ಚಿತ್ರ, ನಮ್ಮವರೇ ಆದ
ಅಭಯ ಸಿಂಹ ಅವರು ತುಳು ಸಿನಿಮಾ ಒಂದು ಮಾಡಿದ್ರು ಅಂತ ಕಾಣುತ್ತೆ, ಪಡ್ಡಾಯಿ ಅಂತ. ಪಡ್ಡಾಯಿ ಅವರು ಶಿಕಾರಿ ಚಿತ್ರದ ನಿರ್ದೇಶಕರು. ಅದರಲ್ಲಿ ಮಮ್ಮೂಟಿ ಸರ್ ಅವರು ನಾಯಕ ನಟನಾಗಿ ಕೆಲಸ ಮಾಡಿದರು. ಆ ಚಿತ್ರದಲ್ಲಿ ನನಗೂ ಒಂದು ಪಾತ್ರಕ್ಕೆ ಆಯ್ಕೆ ಮಾಡಿಕೊಂಡಿದ್ರು. ನಾನು ಆ ಪಾತ್ರವನ್ನು ಮಾಡಿದೆ. ಆ ಸಮಯದಲ್ಲಿ ಆ ಚಿತ್ರಕ್ಕೆ ಅಸೋಸಿಯೇಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡಿದವರು ನಮ್ಮ ಸಂತೋಷ್ ಮಾಡೋರು. ನಾನು ಯಾವುದೋ ಒಂದು ಚಿತ್ರಕ್ಕೆ ಮಂಜೇಶ್ವರದಲ್ಲಿ ಶೂಟಿಂಗಲ್ಲಿದ್ದೆ, ಒಂದು ಕನ್ನಡ ಚಿತ್ರಕ್ಕಾಗಿ. ಮಂಗಳೂರಿನಿಂದ ಸಂತೋಷ್ ಮಾಡೋರು ಫೋನ್ ಮಾಡಿದ್ರು, ಸರ್ ಈ ಥರದೊಂದು ಚಿತ್ರ ಇದೆ, ಒಂದು ಕಲಾತ್ಮಕ ಚಿತ್ರ, ಎಲ್ಲ ದೃಷ್ಟಿಯಿಂದಲೂ ವ್ಯಾಪಾರಿ ಚಿತ್ರಕ್ಕಿಂತ ಭಾಳ ಕಡಿಮೆ, ಎಲ್ಲದರಲ್ಲೂ ನಿಮಗೆ ಆ ವ್ಯಾಪಾರಿ ಚಿತ್ರಗಳಲ್ಲಿ ಸಿಗುವಂಥ ಎಲ್ಲ ಅನುಕೂಲತೆಗಳು ನಿಮ್ಗೆ ಇಲ್ಲಿ ಇಲ್ಲ. ಬಟ್ ಆದರೆ ನೀವು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನಮ್ಮ ಇಡೀ ತಂಡ ಅಂದ್ಕೊಂಡಿದ್ದೀವಿ. ನಿಮ್ಮನ್ನು ಬಂದು ಕಾಣಬೇಕು ಅಂತಿದ್ದೀವಿ ಬೆಂಗಳೂರಿನಲ್ಲಿ, ಸಿಗ್ತೀರಾ? ನನಗೆ ಸಂತೋಷ್ ಮಾಡೋರು ಇಲ್ಲಿಂದ ಮಾಡಿದಾಗ ನನಗೆ ಒಂದು ಖುಷಿ ಆಯಿತು. ಒಂದು ಕಲಾತ್ಮಕ ಚಿತ್ರ, ನನಗೂ ಸಾಕಷ್ಟು ಕಮರ್ಷಿಯಲ್ ಸಿನಿಮಾಗಳು ಮಾಡಿ ಎಲ್ಲೋ ಒಂದು ಕಡೆ ಸಂಪೂರ್ಣವಾದಂಥ ಒಂದು ಜೀವಿಸುವಂಥ ಒಂದು ಪಾತ್ರ ಇನ್ನೂ ನನಗೆ ಸಿಕ್ಕಿಲ್ವೇನೋ ಅನ್ನೋ ಒಂದು ತರಿಸ್ತಿತ್ತು. ಸೊ ಹಾಗಾಗಿ ಸಂತೋಷ್ ಮಾಡೋರಿಗೆ, ನೀವು ಯಾಕೆ ಬೆಂಗಳೂರಿಗೂ ಬರ್ತೀರಿ, ನಿಮ್ಮ ಪಕ್ಕದೂರಲ್ಲೇ ಇದ್ದೀನಿ ಮಂಜೇಶ್ವರದಲ್ಲಿ, ಬನ್ನಿ ಅಂತಂದೆ. ಅವರು ಒಂದು ಅರ್ಧ ಮುಕ್ಕಾಲು ಗಂಟೆ 1 hour ಅಂತ ಕಾಣುತ್ತೆ ಬಂದರು, ಭೇಟಿ ಮಾಡಿದ್ರು, ಕತೆ ಹೇಳಿದ್ರು, ಪಾತ್ರದ ಬಗ್ಗೆ ಹೇಳಿದ್ರು. ನಾನು ಅದೇನೋ ಗೊತ್ತಿಲ್ಲ, ಆ ಸಮಯ ಆ ಗಳಿಗೆ ಆಗಿತ್ತೋ ಅಥವಾ ಆ ಪಾತ್ರ ಆ ಕತೆ ಆಗಿತ್ತೋ, ನಾನು ಇಮ್ಮಿಡಿಯೇಟಾಗಿ ಇನ್ಯಾವುದೇ ಯೋಚನೆ ಮಾಡಿದೆ, ನಾನು ಮಾಡ್ತಿದ್ದೀನಿ ನಿಮ್ಮ ಸಿನಿಮಾದಲ್ಲಿ ಅಂತ ಹೇಳಿದೆ. ಹಾಗಾಗಿ ಇದು ಹಿನ್ನೆಲೆ. ಇವತ್ತು ನಮ್ಮ ಚಿತ್ರ, ನಮ್ಮ ಪಿದಾಯಿ ಚಿತ್ರ ಸಾಕಷ್ಟು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್, ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವಗಳಲ್ಲಿ ಅಫಿಷಿಯಲ್ ಸೆಲೆಕ್ಷನ್ ಆಗಿದೆ. ಅದು ಕೋಲ್ಕತ್ತಾ ಫೆಸ್ಟಿವಲ್ ಆಗ್ಬೋದು, ಜಾರ್ಖಂಡ್ದಾಗ್ಬೋದು, ಶಿಮ್ಲಾದಾಗ್ಬೋದು, ಈಗ ಕ್ಯಾಲಿಫೋರ್ನಿಯಾದಲ್ಲೂ ಕೂಡ ಒಂದು ಫೆಸ್ಟಿವಲ್ ಆಗುತ್ತೆ, ಇಂಟರ್ನ್ಯಾಷನಲ್ ಫೆಸ್ಟಿವಲ್. ಅದಕ್ಕೆ ನಮ್ಮ ಚಿತ್ರ ಪಿದಾಯಿ ಆಯ್ಕೆಗೊಂಡಿದೆ. ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ 2ನೇ ಬೆಸ್ಟ್, ಈಗ ತಾನೇ ಹೇಳಿದ್ರು ಸಂತೋಷ್ ಮಾಡೋರು, 2ನೇ ಪ್ರಶಸ್ತಿಯನ್ನು ತಂದಾಗಿಸ್ಕೊಂಡಿದೆ ಈ ಚಿತ್ರ. ಭಾಳ ಒಳ್ಳೆ ಪ್ರತಿಕ್ರಿಯೆ ಆ ಫೆಸ್ಟಿವಲಲ್ಲಿ ನಮ್ಮ ಈ ತುಳು ಚಿತ್ರಕ್ಕೆ ಸಿಕ್ಕಿದೆ. ಆ್ಯಂಡ್ ಕೆಲವು ಈ ಥರದ ಭಾಳ ಚೆನ್ನಾಗಿರುವಂಥ ಚಿತ್ರಗಳು ಬರೀ ಫೆಸ್ಟಿವಲಲ್ಲೇ ಕಳೆದೋಗಬಾರ್ದು ಅನ್ನೋ ಕಾರಣಕ್ಕೆ ಇನ್ನಷ್ಟು ಹೆಚ್ಚಿನ ಜನಸಂಖ್ಯೆ, ಇನ್ನಷ್ಟು ಜನರ ಪ್ರೀತಿ ಗಳಿಸ್ಕೊಳ್ಳಿ ಅನ್ನೋ ಕಾರಣಕ್ಕೆ ಅದನ್ನು ನಾವು ಎಲ್ಲರೂ ಸೇರಿ ತಂಡ, ನಮ್ಮ ನಿರ್ದೇಶಕರ ಇದರಲ್ಲಿ, ನಿರ್ಮಾಪಕರ ಏನಂತಾರೆ ಉಸ್ತುವಾರಿಯಲ್ಲಿ ಅಥವಾ ಅವರ ಗೈಡೆನ್ಸಲ್ಲಿ ಈಗ ಮಂಗಳೂರಿನಲ್ಲಿ ಮೇ 9ನೇ ತಾರೀಕು ಅದನ್ನು ರಿಲೀಸ್ ಮಾಡಬೇಕು ಅಂತ ನಾವೆಲ್ಲ ಉತ್ಸುಕರಾಗಿದ್ದೀವಿ.